ತಗಿ ಎನ್ನುತ್ತ ಹಲವಿದೆ ತಗೆ ರಣದಿ ನದಿಸುತ್ತ ಹುಲುಸಿ ಕಂಡಿಯ ನೆವದೊಳಗಿದ ಕಲಜ ಸಂಭವ ತನುವ ಸುತ ನಿಮಿತ್ತರಳು ಅಲಗು ಮರಳಿದೆ ಹೂಡೆ ಎಂಬ ಛಲಗಳ ನಿನಗಿದ್ದು ಕೌರವ ತಿಲಕ ಮೂವರ ನಂಬಿ ಕೆಟ್ಟ ನೆನುತ ಕದಿದಳೆ ನಾಳೆ ನೀನು ಇಲ್ಲ ಅಂತ ಆದ್ರೂ ಆ ರಥಕ್ಕೊಂದು ಜನ ಉಂಟು ಅಲ್ಲ ಮತ್ತೆ ಉಂಟು, ಅದು ಬಿಡಿ. ಅದೀಗ ಹಾಗೆ ನೀವು ಊಟ ಮಾಡುದು ಹಸ್ತಿನಾವತಿ ಅನ್ನ ಅಂತ ಹೇಳಲಿಕ್ಕೆ ಉಂಟು ಹೇಳಿದ್ ನಾನು. ಈಗ ಮೊನ್ನೆಯಿಂದ ನೀವು ಉಣ್ಣುವುದು ಇಲ್ಲಿ ಅಲ್ವಾ? ಹೌದು. ಮತ್ತೆಂತದ್ದು? ನಾವೊಂದು ನಿಮ್ಮ ಅನ್ನ ಅಂತ ನಿರ್ಣಯಿಸಲ್ಪಟ್ಟೆ. ನಾವೊಂದು ಅಕ್ಷೋಹಿಣಿ ಸೇನೆಯು ತಂದಿದ್ದೇವೆ. ಅವರದ್ದು ಇಲ್ಲಿಯ ನಡೆಯುವುದು ಫಲಾಹಾರ, ಮತ್ತೆ ಬೇರೆ ಎಲ್ಲಿಯೂ ಅಲ್ಲ. ಹೌದು, ಫಲಾಹಾರವು ನಡೆಯುತ್ತದೆ, ಬಾಕಿದ್ದ ವ್ಯವಸ್ಥೆಯು ನಡೆಯುತ್ತದೆ. ಈಗ ನಿನಗೊಂದು ವ್ಯವಸ್ಥೆ ಮಾಡ್ತೇನೆ ನಾನು. ನನಗೆ ವ್ಯವಸ್ಥೆಯನ್ನು ಒಪ್ಪಿಯಲ್ವ ತಾವು ಬಂದದ್ದು? ಅದಲ್ಲ, ನಿನ್ನಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ನನಗೆ. ಅಲ್ಲ, ಮಾತಾಡುದೆಲ್ಲ ಮತ್ತೆ ಮಾತಾಡುವುದು, ಕೆಲಸ ಮಾಡುವ. ಹೌದೌದು, ಈ ಸ್ವಲ್ಪ ಹೊತ್ತಿನ ಒಳಗಾಗಿ ನಾನು ಸ್ವಲ್ಪ ಹೊತ್ತು ಹೊರಗಿರ್ಬೇಕು ಅಂತ ಇದ್ದೇನೆ ನಾನು. ಅಲ್ಲ, ಮತ್ತೆ ಏನು ಬೇಕಾದ್ರೂ ಮಾಡು, ನಮಗೆ ದೊಡ್ಡದಲ್ಲ. ನೋಡೋ, ನಿನಗೆ ಆ ಶರ ಬಂದು ಅಷ್ಟು ಕೇಳಿಕೊಳ್ಳುವಾಗಲೂ ಅದನ್ನು ಮತ್ತು ಶರ ಶರ ಎಂತ ಶರ ಅಲ್ಲ, ಚರಚರ. ಅದು ಹಾವಲ್ವಾ? ಅದು ಶರವ? ಅದು ಹಾವು. ಮತ್ತೆ ಅಶ್ವಸೇನ ಅಂತ ಹೇಳುವ ಒಂದು ಶರ ಉಂಟ. ತಕ್ಷಕನ ಮಗ, ತಕ್ಷಕನಿಂದ ಹುಟ್ಟಿಕೊಂಡದ್ದು, ಅದು ಶರ ಅಲ್ಲ. ವೃಷಾಶ್ವರು ತಮಗೆ ಹುಟ್ಟಿದ ಮಕ್ಕಳನ್ನು ಶಸ್ತ್ರಗಳನ್ನಾಗಿಸಿಕೊಂಡಿದ್ದಾರೆ ಸತ್ಯಯುಗದಲ್ಲಿ, ಅದು ಪ್ರಶ್ನೆ ಬೇರೆ. ಅದು ಮಕ್ಕಳನ್ನಾದ್ರೂ ಶಸ್ತ್ರಗಳನ್ನಾಗಿಸಿಕೊಂಡದ್ದು, ಮತ್ತೆ 50 ಮಂದಿಗಳನ್ನು ಶಸ್ತ್ರಕ್ಕೆ ಅಭಿಮಾನಿ ದೇವತೆಗಳನ್ನಾಗಿಸಿಕೊಂಡದ್ದು. ಇದಕ್ಕೆ ಶಸ್ತ್ರ ಮಾಡಿಕೊಂಡದ್ದೆಲ್ಲ ಏನಲ್ಲ, ಇದು ಹಾವು. ಹೌದು, ಆ ಹಾವು ಸೇರಿಕೊಳ್ತೇನೆ ಬಾಣದಲ್ಲಿ. ಒಮ್ಮೆ ನೀನೊಂದು ಬಾಣವನ್ನು ಬಿಡು, ಈ ಹೊತ್ತಿನಲ್ಲೇ ನಾನು ಅದಕ್ಕೆ ಆವಾಹನೆಗೊಳ್ಳುತ್ತೇನೆ ಅಂತ ಹೇಳಿದವ. ಬಿಟ್ಟಿಯಾ ನೀನು? ಇಲ್ಲ. ಸಾಕು ಸಾಕು, ನನಗೆ ಗೊತ್ತಾಗ್ತದೆ. ಇದು ಹಾವನ್ನು, ಆನೆಯನ್ನು, ಕುದುರೆಯನ್ನೆಲ್ಲ ಹಿಡಿದು ಹೊಡಿಲಿಕ್ಕೆ ಎಲ್ಲ ಮೂಗು ಸಂಬಳಕ್ಕೆ ಕೆಲಸ ಮಾಡುವುದಿಲ್ಲ, ಯಾವುದು ಇಲ್ಲ. ತೋರ್ಪಡಿಕೆಗೆ ನಾವು ನಿಷ್ಠಾವಂತರು. ಹೌದು. ಕೌರವ ನಿಮ್ಮನ್ನೆಲ್ಲ ನಂಬಿ ಪ್ರಾರಬ್ಧವೇ. ಏನಾಯ್ತು? ಒಂದು ಆಚಾರ ಅಲ್ಲ, ಯಾವ ಆಚಾರ? ಭೀಷ್ಮಾಚಾರ್ಯರ ವಿಷಯ ಮಾತಾಡುದು. ಒಬ್ಬರಿದ್ರೆ ಸಾಕು, ಅಷ್ಟು ಮಾಡ್ತಾರೆ ಇಷ್ಟು ಮಾಡ್ತಾರೆ ಅಂತ ಒಂದು ನೆಪ ಹಿಡ್ಕೊಂಡು ಮಲಗಿದ್ರು ಅತ್ಲಾಗಿ. ಅಲ್ಲ, ಅವರಿಗೊಂದು ನೆಪ ಆದ್ರೂ ಇತ್ತು, ಎಲ್ರಿಗೂ ಗೊತ್ತಿರುವಾಗೆ ಇತ್ತು. ಶಿಖಂಡಿ ಬಂದ ಅಂತ ಇದ್ರೆ ನಮ್ಮದು ಎಂಥದ್ದೂ ಇಲ್ಲ, ಅವ ಬಾರದ ಹಾಗೆ ನೀವು ನೋಡಿಕೊಳ್ಬೇಕು ಅಂತ ಪ್ರತಿಯೊಬ್ಬರಲ್ಲಿಯೂ ಹೇಳಿದ್ರು. ಅದನ್ನು ನಿರ್ಬಂಧಿಸುವುದಕ್ಕೆ ಕೌರವರ ಸೇನೆಗೆ ಆಗದೆ ಇದ್ದದ್ದರಿಂದ ಅವರು ಬಿದ್ರು. ಅವರು ಬೀಳುವುದರಲ್ಲ ನಿಮ್ಮದು ಪಾಲುಂಟು, ನೀವು ಕೆಲಸ ಮಾಡಬೇಕಿತ್ತು. ನೀವು ಕೆಲಸ ಮಾಡಲಿಲ್ಲ, ನೀವು ಕೋಲಿಡ್ಕೊಂಡು ತಿರುಗಿದ್ದು ಮಾತ್ರ. ನಾನು ಕೋಲಿಡ್ಕೊಂಡಾದ್ರೂ ತಿರುಗಿದ್ದೇನೆ, ನೀನು ಅಲ್ಲ. ನಾನು ಇರಲಿಲ್ಲ, ನೀನು ದಿಂಬು ಇಡ್ಕೊಂಡು ಮಲಗಿದ್ದೆ ಅಲ್ವಾ? ನಾನು ಬರುವುದಿಲ್ಲ ಅಂತ ಮೊದಲೇ ಹೇಳಿದ್ದೇನಲ್ಲ. ನೀವು ಇದ್ದೀರಿ ಅಂತ ಬಂದವರೆಂತದ್ದು ಮಾಡಿದ್ದೆ. ಹೌದು, ನಾನು ಇದ್ದಾದ್ರೂ ಇದ್ದೆ ಅಲ್ಲ, ಶಿಖಂಡಾದ್ರೂ ಇದ್ದೆ ಅಲ್ಲ. ಶಿಖಂಡಿ ಬಾರದಾಗೆ ಮಾಡುವುದಕ್ಕೆ ಶಲ್ಯ ಭೂಪತಿಗಳಿಗೆ ಸಾಧ್ಯ ಇತ್ತಲ್ಲ, ನೀವ್ಯಾಕೆ ಮಾಡಲಿಲ್ಲ? ಮೊದಲಿಂದಲೂ ಕೌರವ ಬಿಡು ಬಿಡು ಚಿಂತೆಯ ಅಂತ ಹೇಳ್ತಿದ್ದವ. 10 ದಿವಸದ ಯುದ್ಧದಲ್ಲಿಯೂ ಚಾಪೆ ಹಾಕಿ ಮಲಗಿ ಸರಿ ತಿಂದದ್ದೆ ಅಲ್ವಾ? 20 ದಿವಸ ಆದ್ರೂ ಮಲಗುತ್ತಿದ್ದೆ. ನನ್ನದು ನಿರ್ಣಯ ನಾನು ಮೊದಲೇ ಹೇಳಿದ್ದೇನೆ, ಭೀಷ್ಮರ ಸೇನಾಧಿಪತಿತ್ವ ಇರುವಲ್ಲಿವರೆಗೆ ನಮ್ದು ಯುದ್ಧ ಇಲ್ಲ. ಹೌದು, ಯಾಕೆ ಇಲ್ಲ ಅಂತ ನೀನು ಹೇಳಿದ್ದು? ಅವರು ನಿನ್ನನ್ನು ಸ್ವಲ್ಪ ಕೇಳಿಸಿದ್ರು. ನಿನಗೆ ಸ್ವಾಭಿಮಾನ ಕೇಳುತ್ತದೆ. ಹೌದು. ಯಾಕೆ ಸ್ವಾಭಿಮಾನ ಕೇಳುತ್ತದೆ? ನಿನಗೆ ಅಂತದ್ದೇ ಇರುವುದು, ಕೆರಳುವ ಸ್ವಾಭಿಮಾನವೇ ಇರುವುದು. ಅಲ್ಲ, ಸ್ವಾಭಿಮಾನ ಇದ್ದವರಿಗೆ ಕೆರಳುವುದು, ಅಲ್ಲದಿದ್ದವರಿಗೆ ಕೆರಳುವುದು. ಹೌದು, ಸ್ವಾಭಿಮಾನ ಎನ್ನುವುದು ದುರಭಿಮಾನವಾಗಿ ಯಾವನಿಗೆ ಉಂಟೋ, ಮರ್ಯಾದೆ ಹೆಣ್ಮಗಳನ್ನು ಎಲ್ಲರೂ ಇದ್ದಲ್ಲಿ ಯಾರಾದರೂ ಬೈದ್ರೆ ಏನು ಆಗುವುದಿಲ್ಲ ಅವಳಿಗೆ. ಸ್ವಲ್ಪ ಮರ್ಯಾದೆ ಕೆಟ್ಟವಳಿಗೆ ಮಾತ್ರ 4 ಜನ ಇದ್ದಲ್ಲಿ ನನ್ನನ್ನು ಬೈದದ್ದ ಅಂತ ಹೇಳುವುದವಳು. ನಿನಗೂ ಆದದ್ದೇ. ಇದು ನೀವು ಯಾವ ಲೋಕದ ಆಚಾರ ಹೇಳುವುದು ನನಗೆ ಗೊತ್ತಿಲ್ಲ. ಯಾವ ಲೋಕದ್ದು? ಹೌದು, ನಿಂದೆ ಹೇಳುವುದು.
ಮತ್ತೆ ದ್ರೋಣರ ವಿಷಯದಲ್ಲಿಯೂ ಸತ್ಯವನ್ನೇ ಹೇಳಬಲ್ಲವ, ಅಸತ್ಯವನ್ನು ನುಡಿಯದೇ ಇರುವವ ಧರ್ಮರಾಯನ ಮೇಲೆ ಒಂದು ಪ್ರತೀತಿ. ಹಾಗೆ ಅಂತವನೇ ಸುಳ್ಳು ಹೇಳಿದನಲ್ಲ. ಹೌದು. ಹಾಗಾದ್ರೆ ಸತ್ಯವೇ ಇರಬೇಕಾದ ವಿಷಯವು ಅಸತ್ಯ ಯಾಕಾಗ ಕೂಡದು ಎನ್ನುವಂತಹ ಒಂದು ಪ್ರಜ್ಞೆ ಮೇಳವಿಸಿ ತನ್ನ ಮಗ ಚಿರಂಜೀವಿ ಅಂತ ಗೊತ್ತಿದ್ದರೂ ತಾನು ನೇರ ಹೋದ್ರು ದೇಹವನ್ನು ಉಳಿಸಿ. ಅದಕ್ಕಾದ್ರೂ ಒಂದು ಕಾರಣ ಸಿಗ್ತದೆ. ಸಾಧು ಸಮ್ಮತವಾಗಿ ಸರಿಯಾದ ಜ್ಞಾನಿಗಳು ಆಲೋಚನೆ ಮಾಡಿದ್ರೆ ದ್ರೋಣರು ಸುಮ್ಮನೆ ಹೋದದ್ದಲ್ಲ, ಇಂಥದ್ದೊಂದು ಗಟ್ಟಿ ವಿಷಯ ಇತ್ತು ಅಂತ ಸಿಗ್ತದೆ. ಆದ್ರೆ ನೀನು ನನಗೆ ಒಂದು ಶರಸಂಧಾನ ಅಂತ ಯಾರಲ್ಲಿ ಆದ್ರೂ ಹೇಳಿದ್ಯಾ? ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆ? ಉಪಾಂಶು ವ್ರತಗಳನ್ನು ಹೇಳುವ ಕ್ರಮವೇ ಇಲ್ಲ ಪ್ರಪಂಚದಲ್ಲಿ. ಈ ಉಪಾಂಶು ವ್ರತ ಎನ್ನುವುದು ನಿನಗೆ ಬರುವುದಕ್ಕೆ ಕಾರಣ ಏನು? ಅದು ನನ್ನ ನಿರ್ಣಯ ಜೀವನದ್ದು. ಉಪಾಂಶು ವ್ರತವನ್ನು ಹೇಗೂ ಕೈಗೊಳ್ಳಬಹುದು. ನಿನಗೆ ಮನಸ್ಸಿಲ್ಲದೆ ಇರುವುದೆಲ್ಲ ಉಪಾಂಶ ವ್ರತ. ನನಗೆ ಒಂದು ಶರಸಂಧಾನ ಅಂತ ಯಾರಲ್ಲಿ ಆದ್ರೂ ಹೇಳಿದ್ಯಾ? ಹೇಳಬೇಕಾದ ಅಗತ್ಯ ಇಲ್ಲ. ಯಾಕೆ? ಉಪಾಂಶು ವ್ರತಗಳನ್ನು ಹೇಳುವ ಕ್ರಮವೇ ಇಲ್ಲ ಪ್ರಪಂಚದಲ್ಲಿ. ಈ ಉಪಾಂಶು ವ್ರತ ಎನ್ನುವುದು ನಿನಗೆ ಬರುವುದಕ್ಕೆ ಕಾರಣ ಏನು? ಅದು ನನ್ನ ನಿರ್ಣಯ ಜೀವನದ್ದು. ಉಪಾಂಶು ವ್ರತವನ್ನು ಹೇಗೂ ಕೈಗೊಳ್ಳಬಹುದು. ನಿನಗೆ ಮನಸ್ಸಿಲ್ಲದೆ ಇರುವುದೆಲ್ಲ ಉಪಾಂಶ ವ್ರತ. ಅದೇಗಾಗ್ತದೆ. ಈಗ ತೊಟ್ಟ ಶರವನ್ನು ತಾನು ತೊಡುವುದಿಲ್ಲ, ಬಿಟ್ಟ ಶರವನ್ನು ನಾನು ಬಿಡುವುದಿಲ್ಲ ಎನ್ನುವಂತಹ ಒಂದು ವಿಷಯ ಯಾವನಿಗಾದ್ರೂ ಕನಸಿನಲ್ಲಾದ್ರೂ ಬರುವುದು? ಅದು ಯಾಕೆ ಬರಬಾರದು? ಬರುವುದಿಲ್ಲ. ಅಸಂಭವನೀಯವಾದದ್ದನ್ನು ಯಾವುದನ್ನು ತಾನು ಕೈಗೂಡಿಸಿಕೊಳ್ಳುವವನಲ್ಲ. ಈ ಒಂದು ನಿರ್ಣಯದಿಂದ ತೊಟ್ಟಂಬನ್ನೂ ತೊಡುವುದಿಲ್ಲ ಅನ್ನುವುದು ಬರ್ತದೆ. ಯಾವುದೆಲ್ಲ ಅಸಂಭವನೀಯವೋ, ಯಾವುದೆಲ್ಲ ಲೋಕದ ನಡತೆಗೆ ಅಸಹಜವಾದದ್ದು, ಅದು ಯಾವುದನ್ನು ನಾನು ಅಂಗೀಕರಿಸುವುದಿಲ್ಲ ಅನ್ನುವುದು ನನಗಿರುವ ನಿರ್ಣಯ. ಆದ್ದರಿಂದ ತೊಟ್ಟ ಶರವನ್ನು ತೊಡೆ. ತೊಟ್ಟ ಶರ ಮತ್ತೆ ಬರ್ಲಿಕ್ಕಿಲ್ಲ. ನಮಗೆ ಅರ್ಥ ಆಗ್ತದೆ. ಎಂತದ್ದು? ಹೀಗೊಂದು ಉಂಟು ಎನ್ನುವುದರಿಂದ ನೀನು ಜಾರಿಕೊಳ್ಳುವುದು ಬಿಟ್ರೆ ಮತ್ತೆಂತದ್ದು ಅಲ್ಲ. ಜಾರಿಕೊಳ್ಳುವುದಲ್ಲ ಭೂಪತಿ. ಉಪಾಂಶು ವ್ರತವನ್ನು ಯಾರು ಪ್ರಕಟಿಸುವುದಕ್ಕಿಲ್ಲ. ಉಪಾಂಶು ಜಪ ಅಂತ ಉಂಟು. ಉಪಾಂಶು ಜಪ ಅಂದ್ರೆ ಹೇಗೆ? ಅವ ಎಂತದ್ದು ಜಪ ಮಾಡ್ತಾನೆ ಅಂತ ಹತ್ತಿರ ಇದ್ದವನಿಗೂ ಗೊತ್ತಾಗ್ಲಿಕ್ಕಿಲ್ಲ. ತುಟಿಯಿಂದ ಶಬ್ದಗಳೇ ಹೊರಗೆ ಬಾರದಾಗಿ ಜಪಿಸುವುದಕ್ಕೆ ಉಪಾಂಶು ವ್ರತ ಜಪ ಅಂತ ಹೆಸರು. ಇನ್ನೊಬ್ಬರಿಗೆ ತಿಳಿವಳಿಕೆ ಮೂಡಿಸದೇ ಕೈಗೊಳ್ಳುವಂತಹ ನಿರ್ಣಯಗಳಿಗೆ ಉಪಾಂಶು ವ್ರತವೆಂದು ಹೆಸರು. ಅದು ಇನ್ನೊಬ್ಬರಿಗೆ ತಿಳಿಸಲಿಕ್ಕಿಲ್ಲ. ಸಂದರ್ಭ ಬಂದಾಗ ಪ್ರಕಟ ಆಗುತ್ತೆ. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.